ನಮಸ್ಕಾರ ವೀಕ್ಷಕರೇ, ವೈದ್ಯರೊಂದಿಗಿನ ಸಂವಾದದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚುಂತಾರು ಸರೋಜಿನಿ ಭಟ್ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಜರುಗುವಂಥ ದಂತ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ವಿವಿಧ ಕಾಯಿಲೆಗಳಿಂದ ಹಲ್ಲಿಗೆ ಬರುವಂಥ ತೊಂದರೆಗಳು ಏನು, ಯಾವ ರೀತಿಯಲ್ಲಿ ಹಲ್ಲಿಗೆ ತೊಂದರೆಗಳು ಆಗ್ತದೆ ಅನ್ನೋದರ ಬಗೆಗೆ ನಾವು ಒಂದಷ್ಟು ವೈದ್ಯರ ಜೊತೆ ಪ್ರಶ್ನೆ ಕೇಳಿ ಮಾಹಿತಿಗಳನ್ನು ಪಡಿತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಅವರು ಇವತ್ತು ನಮಗೆ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ವಿವಿಧ ಕಾಯಿಲೆಗಳು ಬಂದಾಗ ಹಲ್ಲಿಗೂ ಕೂಡ ಅದು ಸಂಬಂಧ ಇದೆಯಾ ಅಂತ ಅನ್ನುವಂಥದ್ದು ಮೊದಲನೇದಾಗಿ. ಖಂಡಿತವಾಗಿಯೂ ಇದೆ. ನಾವು ಬಾಯಿ ನಮ್ಮ ದೇಹದ ಹೆಬ್ಬಾಗಿಲು ಥರ. ಯಾವುದೇ ಒಂದು ವಸ್ತುವನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಬಾಯಿ ಮುಖಾಂತರನೇ ಹೋಗುವಂಥದ್ದು. ಮತ್ತು ಬಹಳಷ್ಟು ರೋಗಗಳನ್ನು ನಾವು ಬಾಯಿನಲ್ಲಿ ಐಡೆಂಟಿಫೈ ಮಾಡ್ತೇವೆ, ಕಂಡು ಹಿಡಿತೇವೆ. ಸೊ ನಾವು ಸಾಮಾನ್ಯವಾಗಿ ದಂತವೈದ್ಯರು ಬಾಯಿಯನ್ನು ಮಿರರ್ ಆಫ್ ಅ ಫಿಸಿಷಿಯನ್ ಅಂತ ಹೇಳ್ತೇವೆ. ಅಂದರೆ ಒಬ್ಬ ವೈದ್ಯನಿಗೆ ಒಂದು ಕನ್ನಡಿ ಥರ. ಈಗ ಒಂದು ಹಿಂದಿನ ಕಾಲದಲ್ಲೆಲ್ಲ ಶ್ರೀಕೃಷ್ಣ ಪರಮಾತ್ಮ ಬಾಯಿ ತೆರೆದಾಗ ರುಕ್ಮಿಣಿ ಯಶೋದೆಗೆ ಬ್ರಹ್ಮಾಂಡನೇ ಕಾಣುತ್ತು. ಹಾಗೆ ನಾವು ದಂತವೈದ್ಯರು ಬಾಯಿ ತೆರೆದು ಕೂಡಲೇ ನಾವು 10 ರೋಗಗಳನ್ನು ಐಡೆಂಟಿಫೈ ಮಾಡ್ತೀವಿ. ಒಂದಲ್ಲ 100 ರೋಗಗಳು ಬಾಯಿನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹೆಚ್ಚಾಗಿ ಡಾಕ್ಟರ್ ಟಾರ್ಚ್ ಹಾಕಿ ಬಾಯಲ್ಲಿ ಮಾಡುವಂತ. ಹೌದು, ದಂತವೈದ್ಯರು ಅಂತಲ್ಲ, ಯಾವುದೇ ವೈದ್ಯರು ಫಸ್ಟ್ ಕಣ್ಣು ನೋಡ್ತಾರೆ, ನಾಡಿ ಮಿಡಿತ ನೋಡ್ತಾರೆ, ಆಮೇಲೆ ಬಾಯಿ ಓಪನ್ ಮಾಡಿ ನಾಲಿಗೆ ನೋಡ್ತಾರೆ. ಯಾಕೆಂದರೆ ಹಲವಾರು ರೋಗಗಳು ಬಾಯಿನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ನಮಗೆ ನೋಡಿದ ಕೂಡಲೇ ಏನಾದರೂ ಒಂದು ಐಡಿಯಾಗಳು, ಚಿಹ್ನೆಗಳು, ಸಿಂಪ್ಟಮ್ಗಳು ನಮಗೆ ಬಾಯಿನಲ್ಲಿ ಕಾಣಸಿಗುತ್ತೆ. ಇದು ಮಧುಮೇಹ ರೋಗ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಅಪಸ್ಮಾರ ರೋಗ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಗರ್ಭಿಣಿಯರು ಇರ್ಬೋದು. ಸೊ ಹಲವಾರು ರೋಗಗಳು ಬಾಯಿನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹಾಗಿರುವಾಗ ನಾವು ಪ್ರತಿಯೊಂದು ರೋಗಿ ನಮ್ಮ ಬಳಿ ಬಂದಾಗ, ದಂತವೈದ್ಯರ ಬಳಿ ಬಂದಾಗ, ನಾವು ಬರೀ ಹಲ್ಲನ್ನು ನೋಡೋದಿಲ್ಲ, ಹಲ್ಲಿನ ಸುತ್ತಮುತ್ತ ಇರುವಂಥ ನಾಲಿಗೆ, ಅಂಗಳ, ಒಸಡು, ಸುತ್ತಲಿನ ಚರ್ಮಗಳು, ಯಾವುದಾದ್ರೂ ಕೆಂಪು ಅಥವಾ ಹುಣ್ಣಿದೆಯಾ, ಇಲ್ಲಿ ಹಲ್ಲನ್ನೇ ನೋಡುವಾಗಲೇ ಯಾವುದೋ ಒಂದು ಕಾಯಿಲೆಯ ಲಿಂಕ್ ಇರೋದು ಗೊತ್ತಾಗುತ್ತಾ? ಖಂಡಿತವಾಗಿ ಗೊತ್ತಾಗ್ತದೆ. ಬಾಯಿ ವಾಸನೆಯಿಂದ ಹಿಡಿದು ಬಾಯಿ ತೆರೆದಾಗ ಬಾಯಿಯಲ್ಲಿ ಒಂದು ವಿಭಿನ್ನ ರೀತಿಯ ವಾಸನೆ ಬಂದರೆ ನಮಗನ್ಸುತ್ತೆ ಇವನಿಗೇನೋ ತೊಂದರೆ ಇದೆ ಅಂತ ಹೇಳಿ. ಸೊ ಹಲವಾರು ಕಾರಣಗಳಿಂದ ನಾವು ಈಗ ಫಾರ್ ಎಕ್ಸಾಂಪಲ್ ಬಾಯಿ ವಾಸನೆ, ಡಯಾಬಿಟಿಸ್ ಇರುವವರಿಗೆ, ಮಧುಮೇಹ ರೋಗ ಇರುವವರಿಗೆ ಟಿಪಿಕಲ್ ಅಸಿಟೋನ್ ಬ್ರೆತ್ ಅಂತ ಹೇಳ್ತೇವೆ ನಾವು. ಒಂದು ರೀತಿಯ ಬೇರೆ ರೀತಿಯಾದಂಥ ಒಂದು ಸ್ಮೆಲ್, ಭಯಂಕರವಾದಂಥ ಬಾಯಿ ವಾಸನೆ ಅವರಿಗಿರ್ತದೆ. ಯಾಕೆಂದರೆ ಬಾಯಿ ಒಳಗಡೆ ಒಸಡು ಊದ್ಕೊಂಡಿರುತ್ತೆ, ಒಸಡಿನ ಸುತ್ತ ಅನೆರೋಬಿಕ್ ಇನ್ಫೆಕ್ಷನ್ಗಳು ಅಂತ ಇರ್ತದೆ. ಅದರ ಮುಖಾಂತರ ವಿಶೇಷವಾದಂತಹ ಒಂದು ಸ್ಮೆಲ್ಲೇ ಬರ್ತದೆ. ನಾರ್ಮಲ್ ಹೆಲ್ದಿ ಮೌತಿಗೂ ಡಯಾಬಿಟಿಸ್ ಮೌತಿಗೂ ಬಹಳಷ್ಟು ಅಜಗಜಾಂತರ ಡಿಫ್ರೆನ್ಸ್ ಇದೆ. ಸೊ ಬಾಯಿ ತೆರೆದಾಗ ನಮಗೆ ಒಂದು ರೀತಿಯ ವಾಸನೆ ಬಂದರೆ ನಾವು ಐಡೆಂಟಿಫೈ ಮಾಡ್ತೇವೆ, ನೋಡಪ್ಪ ನಿಮಗೆ ಮಧುಮೇಹ ರೋಗ ಇರುವ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಅವರಿಗೆ ಹಿಂಟನ್ನು ಕೊಡುವಂಥ. ಅಂದರೆ ಹಲ್ಲಿನ ಡಾಕ್ಟರ್ಗೆ ಅದನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯತೆ ಇದೆ. ಖಂಡಿತ ಎವಿಡೆನ್ಸ್ ಪ್ರಕಾರ ಪ್ರತಿ 10 ಮಧುಮೇಹ ರೋಗಿಗಳಲ್ಲಿ 2 ಮಧುಮೇಹ ರೋಗಿಗಳು ಅವರಿಗೆ ಗೊತ್ತಾಗೋದು ದಂತವೈದ್ಯರ ಬಳಿ ಬಂದಾಗ. ಬರೀ ಬಾಯಿ ವಾಸನೆ ಅಲ್ಲ, ಒಸಡುಗಳು ವೀಕ್ ಆಗ್ತದೆ, ಒಸಡುಗಳ ಸುತ್ತ ಕೀವು ತುಂಬಿಕೊಳ್ತದೆ, ಹಲ್ಲುಗಳು ಅಲುಗಾಡಲಿಕ್ಕೆ ಶುರುವಾಗ್ತದೆ. ರೋಗಿ ನಮ್ಮ ಹತ್ರ ಬಂದು, ಡಾಕ್ಟ್ರೇ ನನ್ನ ಹಲ್ಲು ಕ್ಯಾವಿಟಿ ಆಗಲಿಲ್ಲ, ಆದರೆ ಹಲ್ಲು ಅಲುಗಾಡಲಿಕ್ಕೆ ಶುರುವಾಗ್ತದೆ, ಬಾಯಿ ಒಂಥರ ಸ್ಮೆಲ್ ಬರ್ತದೆ, ಒಸಡಿನಲ್ಲಿ ಕೀವು ಬರ್ತದೆ ಅಂತೇಳಿ. ನಾವು ಆವಾಗ ಫಸ್ಟ್ ಕೇಳೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಡಯಾಬಿಟಿಸ್ ಇದೆಯಾ ಅಂತೇಳಿ. ಹೌದು ಡಾಕ್ಟರ್, ನನ್ನ ತಂದೆಗೆ 10 ವರ್ಷದಿಂದಲೇ ಇದೆ ಅಂತೇಳಿ. ಆವಾಗ ನಮಗೆ ಖಂಡಿತವಾಗಿ ಗೊತ್ತಾಗ್ತದೆ ಈ ಮನುಷ್ಯನಿಗೆ ಡಯಾಬಿಟಿಸ್ ಇದೆ ಅಂತೇಳಿ. ಅವರ ಬಾಡಿ ವೆಯ್ಟ್ ನೋಡ್ತೇವೆ, ಲೈಫ್ ಸ್ಟೈಲ್ನ ಬಗ್ಗೆ ಅಸೆಸ್ ಮಾಡ್ತೇವೆ. ಓವರ್ ವೆಯ್ಟ್ ಇರ್ತಾನೆ, ಅವನು ಲೈಫ್ ಸ್ಟೈಲ್ ಹೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ. ನಾವು ಒಂದು ರ್ಯಾಂಡಮ್ ಬ್ಲಡ್ ಶುಗರ್ ಅಂತೇಳಿ ನಾವು ಟೆಸ್ಟ್ ಬರೆದು ಕೊಡ್ತೇವೆ, ಬಂದಾಗ 300 ಇರ್ತದೆ. ಅಂದರೆ ಡಯಾಬಿಟಿಸ್ ಇದ್ದವರಿಗೆ ಯಾವ ರೀತಿಯ, ಅದೇ ಹೇಳಿದ್ರೆ ಹಲ್ಲಿಗೆ ಸಂಬಂಧಪಟ್ಟ ಏನೇನೆಲ್ಲ ಆಗ್ತದೆ ಡಾಕ್ಟ್ರಿ? ಒಸಡು ಊದ್ಕೊಂಡಿರತ್ತೆ. ನಾರ್ಮಲ್ ಹೆಲ್ದಿ ಜಿಂಜಾಯಿವ ತುಂಬ ಪಿಂಕಿಶ್ ಆಗಿ ಕ್ಲೀನ್, ಹಲ್ಲಿನ ಸುತ್ತ ಅಟ್ಯಾಚ್ ಆಗಿ ಹಲ್ಲಿಗೆ ಭದ್ರತೆಯನ್ನು ನೀಡುತ್ತೆ, ಹಲ್ಲು ಗಟ್ಟಿಯಾಗಿರ್ತದೆ. ಆದರೆ ಡಯಾಬಿಟಿಸ್ ಇರುವವರಲ್ಲಿ ಹಲ್ಲು ತುಂಬ ಇನ್ಫ್ಲೇಮ್ಡ್ ಅಂತೇಳಿ ತುಂಬ ರೆಡ್ಡಿಶ್ ಆಗಿರುತ್ತೆ, ಹಲ್ಲು ಒಸಡಿಗಿಂತ ದೂರ ಹೋಗಿರ್ತದೆ, ಹಲ್ಲು ಅಲುಗಾಡ್ತಾ ಇರ್ತದೆ, ಹಲ್ಲಿನ ಬುಡದಲ್ಲಿ ಕೀವುಗಳು ಒಸರ್ತಾ ಇರ್ತದೆ, ಬಾಯಿ ವಾಸನೆ ಬರ್ತದೆ. ಇದು ಕಂಡಾಗ ಖಂಡಿತವಾಗಿ ಮತ್ತೆ ನಾವು ಹಲ್ಲಿನ ಎಕ್ಸ್ರೇಯನ್ನು ತೆಗಿತೇವೆ. ಹಲ್ಲಿನ ಎಕ್ಸ್ರೇ ತೆಗೆದಾಗ ಹಲ್ಲಿನ ಸುತ್ತ ಇರುವಂಥ ಎಲುಬು ಕರಗಿ ಹೋಗುವಂಥದ್ದು. ಇದು ವೆರಿ ಕಾಮನ್ ಇನ್ ಡಯಾಬಿಟಿಕ್ ಪೇಷಂಟ್.
ಡಯಾಬಿಟಿಕ್ ಪೇಷಂಟ್ಗಳಲ್ಲಿ ಎಕ್ಸ್ರೇ ತೆಗೆದಾಗ ಸಂಪೂರ್ಣವಾದ ಮಾಹಿತಿ ನಮಗೆ ಸಿಗ್ತದೆ. ಅಲ್ಲಿನ ಎಲುಬಿನ ಸಪೋರ್ಟ್ ಇಲ್ಲ ಅಂದರೆ ನಮಗೆ ಇದು ಟಿಪಿಕಲ್ ಡಯಾಬಿಟಿಕ್ ಮೌತ್ ಅಂತ ನಾವು ಬ್ರ್ಯಾಂಡ್ ಮಾಡ್ತೇವೆ. ಕೂಡಲೇ ನಾವು ಪರೀಕ್ಷೆ ಮಾಡಲಿಕ್ಕೆ ಹೇಳ್ತೇವೆ, ವೈದ್ಯರ ಬಳಿ ಕಳಿಸ್ತೇವೆ. ಬಾಕಿ ಎಲ್ಲ ಸಿಂಪ್ಟಮ್ಗಳನ್ನು ಅವಲೋಕಿಸಿ ಅವರಿಗೆ ಡಯಾಬಿಟಿಸ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಓಕೆ, ಇಲ್ಲಿ ಡಯಾಬಿಟಿಸ್ಗೆ ಒಂದು ಚಿಕಿತ್ಸೆ ಏನೋ ಇದೆ, ಇಲ್ಲಿ ಹಲ್ಲಿಗೂ ಕೂಡ ಪ್ರತ್ಯೇಕವಾಗಿ ಅವರು. ಹೌದು, ಡಯಾಬಿಟಿಸ್ನಲ್ಲಿಗೆ ಡಯಾಬಿಟಿಸ್ ತೊಂದರೆ ಇರುವವರಿಗೆ ನಾವು ಪ್ರಿವೆಂಟಿವ್ ಆಸ್ಪೆಕ್ಟನ್ನು ಜಾಸ್ತಿ ಸ್ಟ್ರೆಸ್ ಮಾಡ್ತೇವೆ. ಈಗ ಡಯಾಬಿಟಿಸ್ ಇರುವವರಿಗೆ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಬಾಯಿನಲ್ಲಿ ಇನ್ಫೆಕ್ಷನ್ ನಾರ್ಮಲ್ ಮನುಷ್ಯನಿಗಿಂತ 10 ಪಟ್ಟು ಜಾಸ್ತಿ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಡಯಾಬಿಟಿಸ್ ಪೇಷಂಟಿಗೆ ಇರ್ತದೆ. ಮತ್ತು ಒಸಡುಗಳಲ್ಲಿ ರಕ್ತ ಒಸರುವಂಥದ್ದು, ಒಸಡುಗಳಲ್ಲಿ ಕೀವು ತುಂಬುವಂಥದ್ದು, ಇದು ಸಹ ತುಂಬ ಜಾಸ್ತಿ ಇರುವಂಥದ್ದು. ಕ್ಯಾವಿಟಿ ಆಗುವುದಿಲ್ಲ ಅವರಿಗೆ, ಹಲ್ಲು ನೋವು ಕಾಣಿಸಿಕೊಳ್ಳುತ್ತೆ. ಖಂಡಿತವಾಗಿ ಹಲ್ಲು ನೋವು, ಹಲ್ಲು ಅಲುಗಾಡೋದು, ತಿನ್ಲಿಕ್ಕೆ ಆಗಲ್ಲ, ಇದೆಲ್ಲ ತೊಂದರೆಗಳು ಅವರಿಗೆ ಬರುತ್ತೆ. ಹಲ್ಲಿನಲ್ಲಿ ಕ್ಯಾವಿಟಿ ಇಲ್ಲದಿದ್ದರೂ ಸಹ ಹಲ್ಲಿನ ಒಸಡಿನ ಆರೋಗ್ಯ ಚೆನ್ನಾಗಿಲ್ಲದ ಕಾರಣ ಅವರಿಗೆ ತೊಂದರೆಗಳಾಗುವ ಸಾಧ್ಯತೆ ಇದೆ. ಅಂಥವರಿಗೆ ನಾವು ರೆಗ್ಯುಲರ್ ಆಗಿ ಸೆಪರೇಟ್ ಆದಂತಹ ಟೂತ್ ಪೇಸ್ಟ್ಗಳನ್ನು ಕೊಡ್ತೇವೆ. ಮೌತ್ ವಾಶ್ಗಳನ್ನು ಯೂಸ್ ಮಾಡಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವೃದ್ಧಿಸುತ್ತದೆ. ನಾರ್ಮಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ನಮ್ಮ ಬಾಯಿನಲ್ಲಿರ್ತದೆ, ಆದರೆ ಡಯಾಬಿಟಿಸ್ನಲ್ಲವರಿಗೆ ಈ ಅಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಇಲ್ಲಿ ಹಲ್ಲಿನ ಆರೋಗ್ಯವನ್ನು ಕಂಡುಕೊಂಡು ಒಮ್ಮೆ ಒಂದು ವೇಳೆ ಡಯಾಬಿಟಿಕ್ ಕಡಿಮೆ ಆದ್ರೂ ಹಲ್ಲಿನ ಮೂಲಕ ಗೊತ್ತಾಗ್ತದೆ ಡಾಕ್ಟರ್? ಹೇಗೆ ಗೊತ್ತಾಗ್ತದೆ? ಖಂಡಿತವಾಗಿ ಗೊತ್ತಾಗ್ತದೆ. ನೀವು ಡಯಾಬಿಟಿಸ್ ಹಲ್ಲು ಕೂಡ ಅಷ್ಟೇ ಆರೋಗ್ಯಕರವಾಗಿ ಸ್ವಲ್ಪ ಬದಲಾವಣೆಗಳನ್ನು ಖಂಡಿತವಾಗಿಯೂ. ಈಗ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ರೆ, ಫಾರ್ ಎಕ್ಸಾಂಪಲ್ ನಾರ್ಮಲ್ ಬ್ಲಡ್ ಶುಗರ್ 120 ಅಂತ ಹೇಳ್ತೇವೆ, ಫಾಸ್ಟಿಂಗ್ ಬ್ಲಡ್ ಶುಗರ್ ನಮಗೆ 90ರಿಂದ 110 ಇದ್ರೆ ಅವನಿಗೆ ಅನ್ಕಂಟ್ರೋಲ್ ಡಯಾಬಿಟಿಸ್, ಅವನಿಗೆ 400-500 ಮಿಲಿಗ್ರಾಮ್ನಷ್ಟು ಗ್ಲೂಕೋಸ್ ಬಾಡಿನಲ್ಲಿ ಇದೆ ಅಂತ ಹೇಳಿದರೆ ಖಂಡಿತವಾಗಿ ಬಾಯಿನಲ್ಲಿ ಗೊತ್ತಾಗ್ತದೆ. ಒಸಡುಗಳ ಕಂಡೀಷನ್ ವಿಲ್ ಬಿ ವೆರಿ ಬ್ಯಾಡ್. ಅವರು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಿದ ಕೂಡಲೇ ಒಸಡುಗಳ ಇದು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಎಲ್ಲ ಪೂರಕವಾಗಿರುತ್ತೆ. ದೇಹದ ಆರೋಗ್ಯಕ್ಕೂ, ಒಸಡಿನ ಆರೋಗ್ಯಕ್ಕೂ, ಹಲ್ಲಿನ ಆರೋಗ್ಯಕ್ಕೂ ಒಂದಕ್ಕೊಂದು ಖಂಡಿತವಾಗಿ ಸಂಬಂಧ ಇದೆ. ಎಸ್ ಡಾಕ್ಟ್ರೆ, ಇನ್ನಷ್ಟು ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಬೇಕು. ಒಂದು ಸಣ್ಣ ವಿರಾಮದ ಬಳಿಕ ದಂತಮಂಥನ ಕಾರ್ಯಕ್ರಮ ಮುಂದುವರೆಯುತ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಚುಂತಾರು ಸರೋಜಿನಿ ಭಟ್ ಚಾರಿಟೇಬಲ್ ಟ್ರಸ್ಟ್ ಪ್ರಸ್ತುತಪಡಿಸುವಂತಹ ದಂತಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರೆ, ಮಧುಮೇಹದ ಬಗ್ಗೆ ಇದ್ರ ಬಗೆಗೆ, ಇನ್ನು ಅಧಿಕ ರಕ್ತದೊತ್ತಡ ಆಗುವಂಥದ್ದು, ಈ ಸಂದರ್ಭದಲ್ಲೂ ಕೂಡ ಹಲ್ಲಿಗೆ ತೊಂದರೆಗಳಾಗ್ತವ? ಅಧಿಕ ರಕ್ತದೊತ್ತಡ ಇರುವವರಲ್ಲಿ ಸಾಮಾನ್ಯವಾಗಿ ಹಲ್ಲಿಗೆ ವಿಶೇಷವಾದಂತಹ ತೊಂದರೆ ಇಲ್ಲದಿದ್ದರೂ ಸಹ ಅದಕ್ಕೆ ಕೊಡುವಂಥ ಕೆಲವೊಂದು ಔಷಧಿಗಳಿಂದ ಅಡ್ಡ ಪರಿಣಾಮಗಳು ಬರ್ತದೆ. ಅಡ್ಡ ಪರಿಣಾಮಗಳು ಬಂದಾಗ ಹಲ್ಲಿನ ಒಸಡುಗಳು ಎರ್ರಾಬಿರಿಯಾಗಿ ಬೆಳೀತದೆ. ಫಾರ್ ಎಕ್ಸಾಂಪಲ್, ನಿನ್ನೆ ತಾನೇ ಒಂದು ಪೇಷಂಟ್ ಬಂದಿತ್ತು, ಹಲ್ಲಿನ ಒಸಡುಗಳು ಮುಚ್ಚಿ ಹೋಗಿದೆ, ಅಷ್ಟು ಒಸಡುಗಳು ಓವರ್ ಗ್ರೋ ಆಗಿದೆ. ಇದು ನಿಫೆಡಿಪೈನ್ ಅಂತ ಒಂದು ಮಾತ್ರೆ ಇದೆ, ಅದು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಕೊಡುವಂತಹ ಒಂದು ಔಷಧ. ಹೆಚ್ಚಿನ ವೈದ್ಯರು ಸಾಮಾನ್ಯವಾಗಿ ಪ್ರೈಮರಿಲಿ ಕೊಡುವಂತಹ ಔಷಧಿ ಅದು 100ರಲ್ಲಿ ಒಂದು 10 ಮಂದಿಗೆ ಆಗುವುದಿಲ್ಲ. ಆ ಮಾತ್ರೆ ತಿಂದಾಗ ಮಾತ್ರೆ ಅಡ್ಡ ಪರಿಣಾಮದಿಂದಾಗಿ ಒಸಡುಗಳು ಎರ್ರಾಬೆರಿಯಾಗಿ ಬೆಳೀತದೆ. ಬೆಳೆದು ಒಸಡುಗಳು ಅತಿಯಾಗಿ ಬೆಳೆದು ಹಲ್ಲುಗಳೇ ಮುಚ್ಚಿ ಹೋಗುವಂಥ ಸಾಧ್ಯತೆಗಳಿದೆ. ಹಾಗಿರುವಾಗ ನಮಗೆ ನಮ್ಮ ಬಳಿ ಬಂದಾಗ ಅವ್ರಿಗೆ ಗೊತ್ತಿರೋದಿಲ್ಲ ರೋಗಿಗಳಿಗೆ, ಡಾಕ್ಟರ್ ನನ್ನ ಒಸಡು ದೊಡ್ಡದಾಗ್ತಾ ಇದೆ, ಯಾಕೆ ಗೊತ್ತಿಲ್ಲ ಅಂತೇಳಿ ನಾವು ಹಿಸ್ಟ್ರಿ ತೆಗಿತೇವೆ. ನಿಮಗೆ ಬಿ ಪಿ ಇದೆಯಾ? ಹೌದು ಡಾಕ್ಟ್ರೆ, 10 ವರ್ಷದಿಂದ ಮಾತ್ರೆ ತಿಂತಾ ಇದ್ದೀನಿ. ಯಾವ ಮಾತ್ರೆ ಅಂತ ಕೇಳಿದಾಗ ಅದು ನಮಗೆ ವಿಷಯ ಸತ್ಯ ಹೊರಗೆ ಬರ್ತದೆ. ಅದು ಒಂದು ತೊಂದರೆ. ಆವಾಗ ನಾವೇನು ಮಾಡ್ತೀವಿ, ವೈದ್ಯರ ಬಳಿ ಕಳಿಸ್ತೇವೆ. ನಮಗೆ ಮೆಡಿಸಿನನ್ನು ಚೇಂಜ್ ಮಾಡುವಂಥ ಅಧಿಕಾರ ಇಲ್ಲ, ಗೊತ್ತೂ ಇರೋದಿಲ್ಲ ದಂತ ವೈದ್ಯರಿಗೆ. ನಾವು ಅವ್ರನ್ನ ಫಿಸಿಷಿಯನ್ ಬರೀ ಈ ರೀತಿ ಇದರ ಅಡ್ಡ ಪರಿಣಾಮದಿಂದ ಆಗಿದೆ, ನಾವು ಆ ಮಾಂಸವನ್ನು ಕಟ್ ಮಾಡಿ ತೆಗೆದು ಅದನ್ನು ಟೆಸ್ಟ್ ಮಾಡ್ತೀವಿ. ಹೈಪರ್ಪ್ಲೇಸಿಯಾ, ಜಿಂಜಾವೆಲ್ ಹೈಪರ್ಪ್ಲೇಸಿಯಾ, ಓವರ್ ಗ್ರೋತ್ ಅಂತ ಹೇಳ್ತೇವೆ. ಅದು ನಮಗೆ ಕನ್ಫರ್ಮ್ ಆದ ಮೇಲೆ ಅದು ಕ್ಯಾನ್ಸರ್ ಗಡ್ಡೆ ಅಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಮೆಡಿಸಿನನ್ನು ಚೇಂಜ್ ಮಾಡಿದಾಗ ಹಲ್ಲನ್ನು ಹೆಚ್ಚಾಗಿ ಬೆಳೆದಾಗ ಒಸಡನ್ನು ಕತ್ತರಿಸಿ ತೆಗೆದು ಮೊದಲಿನ ಶೇಪಿಗೆ ತಂದು ಮೆಡಿಸಿನ್ ಚೇಂಜ್ ಮಾಡಿದಾಗ ಅವರಿಗೆ ನಾರ್ಮಲ್ ಮಾಡುವಂಥದ್ದು ಮತ್ತು ಹಲ್ಲು ಕ್ಲೀನ್ ಮಾಡುವಂಥದ್ದು, ಹೀಗೆ ಮಾಡಿ ಸರಿ ಮಾಡ್ತೇವೆ. ಅದಲ್ಲದೆ ಇದು ಹೈಪರ್ ಟೆನ್ಷನ್ ಇರುವವರಿಗೆ ಹಲ್ಲು ಕೀಳುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಯಾಕೆಂದರೆ ನಾರ್ಮಲ್ ಬಿ ಪಿ ಎಲ್ಲರಿಗೂ ಗೊತ್ತಿದೆ 120/80. ಅಧಿಕವಾದಂಥ ರಕ್ತದ ಒತ್ತಡ ಇದ್ದರೆ ಹಲ್ಲು ಕೀಳುವಾಗ ಜಾಸ್ತಿ ರಕ್ತ ಹೋಗ್ತದೆ. ಸೊ ಆವಾಗ ನಮಗೆ ತೊಂದರೆ ಆಗ್ತದೆ. ಆದ ಕಾರಣ ನಾವು ಹಲ್ಲು ಕೀಳುವಾಗ ಫಸ್ಟ್ ಕೇಳೋದು ನಿಮಗೆ ಬಿ ಪಿ ಇದೆಯಾ ಅಂತೇಳಿ. ಬಿ ಪಿ ಇದೆ ಅಂತೇಳಿ ಆದರೆ ಬಿ ಪಿ ಚೆಕ್ ಮಾಡ್ಕೊಂಡು ಬನ್ನಿ, ಅಥವಾ ಬಿ ಪಿ ನಾವೇ ಚೆಕ್ ಮಾಡ್ತೇವೆ. ನೋಡಿದಾಗ ಒಂದು ವೇಳೆ ಅವರಿಗೆ ಈಗ 190/100 ಅಂತ ಹೇಳಿ ಬಿ ಪಿ ಇದೆ ಅಂತ ಹೇಳಿದರೆ ನಾವೇ ಹೇಳ್ತೀವಿ, ನೋಡಪ್ಪ ನಿಮಗೆ
BP ಜಾಸ್ತಿ ಇದೆ, ಹೆಚ್ಚು ರಕ್ತಸ್ರಾವ ಆಗುವ ಸಾಧ್ಯತೆ ಇದೆ. ಒಂದು ಸಾಮಾನ್ಯವಾಗಿ ಹಲ್ಲು ಕೀಳುವಾಗ 10 ರಿಂದ 20 ml ರಕ್ತ ಸೋರಿ ಹೋಗ್ತದೆ. ಆದರೆ ಹೈಪರ್ಟೆನ್ಷನ್ ಇರುವವರಲ್ಲಿ ಜಾಸ್ತಿ ಅಧಿಕ ರಕ್ತಸ್ರಾವ ಆಗುವ, ಕೆಲವೊಮ್ಮೆ ಸ್ಟಿಚ್ ಹಾಕಬೇಕಾಗತ್ತೆ, ಹೊಲಿಗೆ ಹಾಕಬೇಕಾಗತ್ತೆ. ಕೆಲವೊಮ್ಮೆ ಆ ಕಿತ್ತ ಸಮಯದಲ್ಲಿ ನಾರ್ಮಲ್ ಇದ್ದರೂ ಸಹ ಅವರು ಮನೆಗೆ ಹೋಗ್ತಾರೆ, ರಾತ್ರಿ ಫೋನ್ ಮಾಡ್ತಾರೆ, ಡಾಕ್ಟ್ರೇ ರಕ್ತ ಕಟ್ಟುವುದಿಲ್ಲ, ಏನು ಮಾಡಲಿ ಅಂತೇಳಿ. BP ಇದೆಯಾ? ಹೌದು ಡಾಕ್ಟರ್, ನೀವು ಇದ್ದೇ ಅಂತ ಹೇಳಿದರೆ ಹಲ್ಲು ಕೀಳುವುದಿಲ್ಲ ಅಂತ ನಾನು ಸುಳ್ಳು ಹೇಳಿದೆ ಅಂತ ಹೇಳ್ತಾರೆ. ಮನೆಗೆ ಹೋದ ಕೂಡಲೇ ಅವರಿಗೆ BP ರೈಸ್ ಆದ ಕೂಡಲೇ ಹಲ್ಲಿನ ಕಿತ್ತ ಭಾಗದಲ್ಲಿ ಕ್ಲಾಟ್ ಆಗಿರುವಂಥದ್ದು ಡಿಸ್ಲಾಜ್ ಆಗುತ್ತೆ, ರಕ್ತ ಬರಲಿಕ್ಕೆ ಶುರುವಾಗ್ತದೆ. ಸೊ ರೋಗಿಗಳಲ್ಲಿ ನನ್ನ ವಿನಂತಿ ಇಷ್ಟೇ, ನಿಮಗೆ ಯಾವುದೇ ರೋಗ ಇದೆ ಅಂತೇಳಿ ಆದರೆ ದಂತವೈದ್ಯರ ಬಳಿ ಹೋದಾಗ ಅದನ್ನು ಮುಚ್ಚುಮರೆ ಇಲ್ಲದೆ ಹೇಳಿ. ನಿಮಗೆ ಡಯಾಬಿಟಿಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು. ಹೆಚ್ಚಿನ ದಂತವೈದ್ಯರು ಡಯಾಬಿಟಿಸ್ ಇದೆ ಅಂತ ಹೇಳಿದರೆ ಹಲ್ಲು ಕೀಳುವುದಿಲ್ಲ, ಅವರೇನು ಹೇಳ್ತಾರೆ, ನೀವು ಕಂಟ್ರೋಲ್ ಮಾಡಿ ಬನ್ನಿ ಅಂತೇಳಿ. ಹಾಗೆಯೇ ಹೈಪರ್ಟೆನ್ಷನ್ ಇರುವವರಿಗೂ ಅಷ್ಟೇ, ನಿಮ್ಮ ರಕ್ತದ ಒತ್ತಡವನ್ನು ಕಂಟ್ರೋಲ್ ಮಾಡ್ಕೊಂಡು ಬನ್ನಿ, ನಾವು ಆಮೇಲೆ ಹಲ್ಲು ಕೀಳ್ತೇವೆ ಅಂತೇಳಿ. ಹಾಗಿರುವಾಗ ಕೆಲವೊಂದು ರೋಗಿಗಳು ನಮ್ಮಿಂದ ವಿಷಯವನ್ನು ಮುಚ್ಚಿಡ್ತಾರೆ, ಮತ್ತೆ ಆ ತೊಂದರೆಗಳಿಗೆ ಕಾರಣ ಆಗ್ತದೆ. ಹೈಪರ್ಟೆನ್ಷನ್ ಇರುವವರಿಗೆ ರಕ್ತದೊತ್ತಡವನ್ನು ಕಡಿಮೆ ಮಾಡಿಯೇ ಹಲ್ಲು ಕೀಳುವಂಥದ್ದು ಸಾಮಾನ್ಯವಾದಂತಹ ಒಂದು ಪ್ರಕ್ರಿಯೆ. ಇನ್ನು ಅಪಸ್ಮಾರ ಕಾಯಿಲೆ, ಅಂದ್ರೆ ಈ ಕಾಯಿಲೆ ಬಹಳ ಮುಖ್ಯವಾಗಿ ಹಲ್ಲಿನೊಂದಿಗೆ ಸಂಬಂಧ ಇಟ್ಕೊಂಡಿದೆಯಾ ಅಂತ? ಅಪಸ್ಮಾರ ಕಾಯಿಲೆನೂ ಹೌದು. ಯಾಕೆಂದರೆ ಅಪಸ್ಮಾರ ಕಾಯಿಲೆಗೆ ಕೊಡುವಂತಹ ಔಷಧಿಗಳಿಗೂ ಬಹಳಷ್ಟು ಅಡ್ಡ ಪರಿಣಾಮಗಳನ್ನು ಒಸಡಿಗೆ ತಂದೊಡುತ್ತದೆ. ಅಪಸ್ಮಾರ ಇರುವಂಥ ರೋಗಿಗಳಿಗೆ ಯಾವುದೇ ರೀತಿಯ ದಂತ ಚಿಕಿತ್ಸೆಗಳನ್ನು ನಾವು ವೈದ್ಯರ ಸಲಹೆ ಇಲ್ಲದೆ ನಾವು ಮಾಡುವುದಿಲ್ಲ. ಮೊದಲನೇದಾಗಿ ಯಾಕೆ ಅವನಿಗೆ ಅಪಸ್ಮಾರ ಬರ್ತಾ ಇದೆ, ಎಷ್ಟು ಸಮಯದಿಂದ ಬರ್ತಾ ಇದೆ, ಅದರ ಹಿಸ್ಟ್ರಿ ನಾವು ತಗೊಳ್ತೇವೆ. ಮತ್ತು ಅವ್ರನ್ನ ನ್ಯೂರಾಲಜಿಸ್ಟ್ ಅಂತ ಹೇಳ್ತೇವೆ, ನರರೋಗ ತಜ್ಞರ ಬಳಿ. ಅಪಸ್ಮಾರ ಕಾಯಿಲೆಯಿಂದ ಹಲ್ಲಿಗೆ ತೊಂದರೆ ಇದೆಯಾ ಡಾಕ್ಟ್ರೆ? ಅಂದರೆ ಹೌದು, ಇದೆ, ಮಧುಮೇಹದ ಹಾಗೆ ಖಂಡಿತವಾಗಿದೆ. ಅಪಸ್ಮಾರ ಇರುವಂತಹ ರೋಗಿಗಳ ಮೆಡಿಸಿನ್ನಿಂದ ಅಡ್ಡ ಪರಿಣಾಮದಾಗಿ ಜಿಂಜಾಯಿವಲ್ ಓವರ್ ಗ್ರೋತ್, ಈ ಬಾರ್ಬಿಚರೇಟ್ಸ್ ಅಂತ ಕೊಡುವ ಔಷಧಿಯಿಂದ ಒಸಡುಗಳು ಅಡ್ಡಾದಿಡ್ಡಿಯಾಗಿ ಬೆಳೀತದೆ. ಮತ್ತು ಆ ಕಂಡೀಷನ್ ನಮಗೆ ಇದ್ದಾಗ ಅಪಸ್ಮಾರ ಇರೋರಲ್ಲಿ ಹೆಚ್ಚಿನವರಿಗೆ ಅದರಂತ ಕೊಡುವಂಥ ಮೆಡಿಸಿನ್ಗಳಿಂದ ಅಡ್ಡ ಪರಿಣಾಮ ಇಲ್ಲೂ ಕೂಡ ಬಾಯಿ ವಾಸನೆ ಬರುವಂಥದ್ದು ಖಂಡಿತವಾಗಿ ಇದೆ. ನ್ಯಾಚುರಲಿ ಹಲ್ಲಿನ ಒಸಡುಗಳು ಓವರ್ ಗ್ರೋ ಆದಾಗ ಹಲ್ಲಿನ ನಾರ್ಮಲ್ ಹೈಜೀನನ್ನು ನಾವು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಹಲ್ಲುಜ್ಜುವ ಪ್ರಕ್ರಿಯೆ ಆಗಲ್ಲ. ಜಿಂಜಾಯಿವ ದೊಡ್ಡದಾಗಿ ಬೆಳೆದಾಗ ಹಲ್ಲುಜ್ಜಲಿಕ್ಕೆ ಶುರು ಮಾಡಿದಾಗ ಹಲ್ಲಲ್ಲಿ ಒಸಡಲ್ಲಿ ರಕ್ತ ಬರ್ತದೆ. ಸೊ ನ್ಯಾಚುರಲಿ ಪೇಷಂಟ್ ಏನು ಮಾಡ್ತಾರೆ, ಹಲ್ಲುಜ್ಜುವ ಪ್ರಕ್ರಿಯೆಗೆ ಹೆಸಿಟೇಟ್ ಮಾಡ್ತಾರೆ. ಸೊ ಆವಾಗ ಒಸಡುಗಳು ಇನ್ನಷ್ಟು ಇನ್ಫ್ಲೇಮ್ ಆಗಿ ಬೆಳೆದುಕೊಂಡು ರಕ್ತ ಒಸರುವ ಜಾಸ್ತಿ, ಹಲ್ಲಿನ ಸುತ್ತ ಆಹಾರ ಕಣಗಳು ಸೇರಿಕೊಂಡು ಬಾಯಿ ವಾಸನೆ ಬರುವಂಥದ್ದು ಖಂಡಿತವಾಗಿ ಆಗ್ತದೆ. ಮತ್ತೆ ಕ್ರಮೇಣ ಓವರ್ ಗ್ರೋತ್ ಆದಾಗ ತಿನ್ಲಿಕ್ಕೂ ಸಹ ಕಷ್ಟ ಆಗ್ಬೋದು, ಮಾತಾಡ್ಲಿಕ್ಕೂ ಕಷ್ಟ. ಇಲ್ಲೂ ಕೂಡ ಚಿಕಿತ್ಸೆ ಅಂದರೆ ಅಪಸ್ಮಾರಕ್ಕೆ ಕೊಡಬೇಕಾಗಿರೋದು ಅಥವಾ ಹಲ್ಲಿಗೆ ಚಿಕಿತ್ಸೆ ಕೊಡಬೇಕು? ಹಲ್ಲಿಗೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಒಸಡಿನ ಚಿಕಿತ್ಸೆಯನ್ನು ನಾವು ಮಾಡಿ ಮೊದಲಿನ ಶೇಪಿಗೆ ತರಬೇಕಾಗತ್ತೆ. ಅಪಸ್ಮಾರ ರೋಗಿಗಳನ್ನು ನರರೋಗ ತಜ್ಞರ ಬಳಿ ಕಳಿಸಿ ಅವರಿಗೆ ಕೊಡುವಂಥ ಔಷಧಿಯನ್ನು ಚೇಂಜ್ ಮಾಡಿಸ್ತೇವೆ. ಅದು ಅವರು ಸಲಹೆ ತಗೊಂಡೇ ಮಾಡಬೇಕಾಗತ್ತೆ. ಅವರು ಅಪಸ್ಮಾರದ ಔಷಧಿಯನ್ನು ಚೇಂಜ್ ಮಾಡಿ ಬಳಿಕ ಅವರ ಕಂಡೀಷನನ್ನು ಕಂಟ್ರೋಲ್ ಮಾಡಿ ಹಲ್ಲಿನ ಚಿಕಿತ್ಸೆಯನ್ನು ಮಾಡಿ, ಒಸಡು ಚಿಕಿತ್ಸೆಯನ್ನು ಮಾಡಿ, ಮತ್ತೆ ನಾವು ರೆಗ್ಯುಲರ್ ಫಾಲೋ ಅಪ್ ಮಾಡಿ ಅದನ್ನು ಕಂಟ್ರೋಲ್ ಮಾಡುವ. ಎಸ್ ಡಾಕ್ಟ್ರೆ, ಮತ್ತೊಂದು ಬ್ರೇಕ್ ತಗೊಳ್ಬೇಕಾಗಿದ್ರೆ ಇನ್ನೂ ಕೆಲವು ಕಾಯಿಲೆಗಳು ಮತ್ತು ಹಲ್ಲಿನ ಕಾಯಿಲೆಗೂ ಸಂಬಂಧಪಟ್ಟಾಗ ಏನೇನಿವೆ ಅನ್ನೋದರ ಬಗ್ಗೆ ಮಾಹಿತಿ ತೆಗೆದುಕೊಳ್ತೇವೆ. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಬರ್ತೇವೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದಂತಮಂಥನ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಹಲ್ಲು ಅಂದರೆ ಇತರೆ ಕಾಯಿಲೆಗಳಿಂದಾಗಿ ಹಲ್ಲಿಗೆ ಬರೋದು ತೊಂದರೆಗಳ ಬಗೆಗೆ ನಾವು ವೈದ್ಯರೊಂದಿಗೆ ಸಲಹೆಯನ್ನು ಕೇಳ್ತಾ ಇದ್ದೆವು. ಡಾಕ್ಟ್ರೆ, ಇನ್ನು ಲ್ಯುಕೇಮಿಯಾ ಅಥವಾ ಕ್ಯಾನ್ಸರ್ ಕಾಯಿಲೆ, ಇದಕ್ಕೂ ಹಲ್ಲು ನೋವಾಗುವುದು ಇತರೆ ಸಮಸ್ಯೆಗಳೇನಾದರೂ ಇದೆಯಾ? ಈ ಬ್ಲಡ್ ಕ್ಯಾನ್ಸರ್ ಅನ್ನೋದು ನಾವು ಅದಕ್ಕೆ ಲ್ಯುಕೇಮಿಯಾ ಅಂತ ಹೇಳ್ತೇವೆ. ಬ್ಲಡ್ ಕ್ಯಾನ್ಸರ್ ಅಂಥ ಸಂದರ್ಭಗಳಲ್ಲಿ ಪ್ರಾಥಮಿಕವಾಗಿ ಅದು ರಿಫ್ಲೆಕ್ಟ್ ಆಗುವಂಥದ್ದು ದೇಹದೆಲ್ಲೆಡೆ ರಿಫ್ಲೆಕ್ಟ್ ಆಗೋ ಥರನೇ ಬಾಯಿನಲ್ಲಿ ಸಹ ಒಸಡಿನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಒಸಡಿನಲ್ಲಿ ಕಾರಣವಿಲ್ಲದೆ ರಕ್ತ ಬರ್ತಾ ಇದ್ದರೆ ಸಣ್ಣ ಪ್ರಾಯದಲ್ಲಿ ಯಾವುದೇ ಕಾರಣ ಇಲ್ಲದೆ ನಾವು ಅದನ್ನು ಸಸ್ಪೆಕ್ಟ್ ಮಾಡಬೇಕಾಗತ್ತೆ. ಸಣ್ಣ ಮಕ್ಕಳಲ್ಲಿ ಕೆಲವೊಮ್ಮೆ ಬರ್ತಾರೆ, ಬೊಸಡಲ್ಲಿ ರಕ್ತ ಬರ್ತಾ ಇದೆ, ಮೈಯಲ್ಲೆಲ್ಲ ಕಪ್ಪು ಕಪ್ಪು ಚುಕ್ಕೆಗಳು ಬರ್ತಾ ಇದೆ. ಲ್ಯುಕೇಮಿಯಾ ಅಂದರೆ ಬೇಸಿಕಲಿ ಬ್ಲಡ್ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ರಕ್ತದ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು, ಇಮ್ಮೆಚೂರ್ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೇವೆ. ಹಾಗೆಯೇ ಅದು ಜಾಸ್ತಿ ಆದಾಗ
ಈ ಎಲುಬಿನ ಒಳಗಿರುವಂಥ ಅಸ್ಥಿ ಮಜ್ಜೆಯಲ್ಲಿ ನಮ್ಮ ದೇಹದ ಎಲ್ಲ ರಕ್ತ ಕಣಗಳು, ಕೆಂಪು ರಕ್ತ ಕಣ, ಪ್ಲೇಟ್ಲೆಟ್, ವೈಟ್ ಬ್ಲಡ್ ಸೆಲ್ಸ್ಗಳು ಉತ್ಪಾದನೆ ಆಗುವಂಥದ್ದು. ಈ ರಕ್ತದ ಕ್ಯಾನ್ಸರ್ನಲ್ಲಿ ಅತ್ಯಧಿಕವಾಗಿ ವೈಟ್ ಬ್ಲಡ್ ಸೆಲ್, ಇಮ್ಮೆಚೂರ್ ವೈಟ್ ಬ್ಲಡ್ ಸೆಲ್ ರಕ್ತಕ್ಕೆ ಬಂದು ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗ್ತದೆ, ಪ್ಲೇಟ್ಲೆಟ್ ಕಡಿಮೆ ಆಗುತ್ತದೆ. ಪ್ಲೇಟ್ಲೆಟ್ಗಳು ನಾರ್ಮಲಿ 1.5 to 4.5 ಲ್ಯಾಕ್ಸ್ವರೆಗೆ ಇರುವಂಥದ್ದು. ಈ ಕಂಡೀಷನ್ಗಳಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆದಾಗ ಒಸಡಿನಲ್ಲಿ ರಕ್ತ ಬರುವಂಥದ್ದು, ಒಸರುವಂಥದ್ದು. ಮತ್ತು ಒಸಡಿನಲ್ಲಿ ತನ್ನಿಂತಾನೇ ರಕ್ತ ಬಂದಾಗ ನಾವು ಖಂಡಿತವಾಗಿ ಸಹ ಹೆಲ್ದಿಯಾಗಿರುತ್ತೆ, ಬಾಯಿ ತುಂಬ ಕ್ಲೀನಾಗಿರುತ್ತೆ, ಹಲ್ಲುಗಳಲ್ಲಿ ಕ್ಯಾವಿಟಿ ಇರುವುದಿಲ್ಲ, ನಾವು ಸಸ್ಪಿಷನ್ ಮಾಡಲೇಬೇಕಾಗತ್ತೆ. ಮೈನಲ್ಲಿ ಪೆಟಿಕಿ ಅಂತ ಹೇಳ್ತೇವೆ, ಸಣ್ಣ ಸಣ್ಣ ಗುಳ್ಳೆಗಳು ಬರುವಂಥದ್ದು, ಕಪ್ಪು ಚುಕ್ಕೆಗಳು ಬರುವಂಥದ್ದು. ಕಪ್ಪು ಚುಕ್ಕೆಗಳು ಬಂದರೆ, ಒಸಡಲ್ಲಿ ರಕ್ತ ಬಂದರೆ ನಾವು ಖಂಡಿತವಾಗಿ ಸಹ ರಕ್ತ ಪರೀಕ್ಷೆಗೆ ಕಳಿಸ್ತೇವೆ, ವೈದ್ಯರ ಬಳಿ ಕಳಿಸ್ತೇವೆ. ಅಂತಹ ಸಂದರ್ಭಗಳಲ್ಲಿ ನಾವು ಯಾವುದೇ ರೀತಿಯ ದಂತ ಚಿಕಿತ್ಸೆ, ಮತ್ತು ಅವರಿಗೆ ಪದೇ ಪದೇ ಓರಲ್ ಕ್ಯಾವಿಟಿನಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ. ಯಾಕೆಂತ ಹೇಳಿದರೆ ಬಾಯಿ ಬ್ಯಾಕ್ಟೀರಿಯಾಗಳ ಗುಂಡಿ ಅಂತ ನಾವು ಹೇಳ್ತೇವೆ. ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಬಾಯಿಗಳಲ್ಲಿ ಇರ್ತದೆ. ಇದೇನಾಗ್ತದೆ, ನಮ್ಮ ರಕ್ತದ ಕ್ಯಾನ್ಸರ್ ಆದಾಗ ದೇಹದ ಇಮ್ಯುನಿಟಿ ಲೆವೆಲ್ ತುಂಬ ಕಡಿಮೆ ಆಗುತ್ತದೆ. ಯಾಕೆಂದರೆ ವೈಟ್ ಬ್ಲಡ್ ಸೆಲ್ಸ್ ನಮ್ಮ ದೇಹದ ಸೋಲ್ಜರ್, ಸೈನಿಕರ ಥರ. ಯಾವುದೇ ಫಾರಿನ್ ಬಾಡೀಸ್ ನಮ್ಮ ದೇಹಕ್ಕೆ ಬಂದಾಗ ಫೈಟ್ ಮಾಡುವಂಥದ್ದು, ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಈ ವೈಟ್ ಬ್ಲಡ್ ಸೆಲ್ಸ್ಗಳಿರುತ್ತೆ. ಈ ಅವರು ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್, ಅವರಿಗೆ ಸೋಂಕು ತಗುಲುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಬಾಯಿನಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗುವಂಥದ್ದು, ಬಾಯಿನಲ್ಲಿ ಒಸಡಲ್ಲಿ ರಕ್ತ ಬಂದರೆ ನಮಗೆ ಒಂದು ಪ್ರಾಥಮಿಕ ಲಕ್ಷಣ, ನಾವು ಅದನ್ನು ಐಡೆಂಟಿಫೈ ಮಾಡಿ ಕಳಿಸುವಂಥದ್ದು. ಎಸ್. ಇನ್ನು ಗರ್ಭಿಣಿಯರಿಗೆ ಇರುವಾಗ ಅವರಿಗೆ ಬೇರೆ ಬೇರೆ ಹಲ್ಲಿಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಕಾಡ್ತಾವ? ಖಂಡಿತವಾಗಿಯೂ ಬರ್ತದೆ. ನೋಡಿ, ಗರ್ಭಾವಸ್ಥೆ ಅನ್ನೋದು ಪ್ರತಿಯೊಬ್ಬ ಮಹಿಳೆಯು ಎಂಜಾಯ್ ಮಾಡುವಂಥ ಒಂದು ಕಂಡೀಷನ್. ನಾವು ಅದನ್ನು ಡಿಸೀಸ್ಡ್ ಕಂಡೀಷನ್, ಪೆಥಾಲಜಿ ಅಂತ ಹೇಳೋದಿಲ್ಲ, ಅದನ್ನು ನಾವು ಫಿಸಿಯಲಾಜಿಕಲ್ ವೇರಿಯೇಷನ್ ಅಂತ ಹೇಳ್ತೇವೆ. ದೇಹದಲ್ಲಿ ಆಗುವಂಥ ಬದಲಾವಣೆಗಳು. ಯಾಕೆಂತ ಹೇಳಿದರೆ ಅಲ್ಲಿ 2 ಜೀವಗಳ ಪ್ರಶ್ನೆ ಇದೆ, ತಾಯಿ ಮತ್ತು ಮಗುವುದು. ಸೊ ಅದಕ್ಕೆ ಬೇಕಾದಂಥ ದೇಹವನ್ನು ತಾಯಿಯ ದೇಹವನ್ನು ಪ್ರಿಪೇರ್ ಮಾಡಲಿಕ್ಕೆ, ಲ್ಯಾಕ್ಟೋಜನ್ ಇರ್ಬೋದು, ಹಾಲು ಒಸರುವಿಕೆ ಅಥವಾ ಗರ್ಭಕೋಶವನ್ನು ಇದು ಪ್ರಿಪೇರ್ ಮಾಡುವಂಥದ್ದು, ಹೆಂಗಸನ್ನು ತಾಯಿಯಾಗಿ ಮಾರ್ಪಾಡು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಪ್ರಕ್ರಿಯೆಗಳಿಗೆ ಪೂರಕವಾದಂಥ ರಸದೂತಗಳು, ಹಾರ್ಮೋನುಗಳು ದೇಹದಲ್ಲಿ ಉತ್ಪತ್ತಿಯಾಗ್ತದೆ. ಅಂಥ ಸಂದರ್ಭಗಳಲ್ಲಿ ಹಲವಾರು ಚೇಂಜಸ್ಗಳು ಆಗ್ತದೆ. ಸೆಲ್ಗಳ BMR, ಬೇಸಿಕ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೇವೆ, ಅದು ಸಹ ಜಾಸ್ತಿ ಆಗ್ತದೆ. ಹಾಗೆ ಬಾಯಿನಲ್ಲಿ ಸಹ ಒಸಡಿನಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗುವಂಥದ್ದು ತೊಂದರೆ ಆಗ್ಬೋದು. ಈಗ ಡಯಾಬಿಟಿಸ್ನಲ್ಲಿ ಪ್ರೆಗ್ನೆಂಟ್ ಪೇಷಂಟ್ಗಳಲ್ಲಿ ಡಯಾಬಿಟಿಸ್, ಮಧುಮೇಹ, ಪ್ರೆಗ್ನೆನ್ಸಿ ಡಯಾಬಿಟಿಸ್ ಅಂತ ಹೇಳ್ತೇವೆ, ಅವರಿಗೆ ಹೈಪರ್ ಟೆನ್ಷನ್ ಬರುವ ಸಾಧ್ಯತೆಯೂ ಇದೆ. ಪ್ರೆಗ್ನೆನ್ಸಿ ಹೈಪರ್ ಟೆನ್ಷನ್ ಅದು ಡೆಲಿವರಿ ಆದ ಕೂಡಲೇ ಕಡಿಮೆ ಆಗ್ತದೆ. ಡಯಾಬಿಟಿಸು ಅಷ್ಟೇ, ಪ್ರೆಗ್ನೆನ್ಸಿ ಡೆಲಿವರಿ ಆದ ಕೂಡಲೇ ಕಡಿಮೆ ಆಗ್ತದೆ. ಇದೆಲ್ಲ ತೊಂದರೆಗಳಿರುವಾಗ ಈ ಹಾರ್ಮೋನುಗಳು, ರಸದೂತಗಳ ವೈಪರೀತ್ಯದಿಂದಾಗಿ ಬಾಯಿನಲ್ಲಿ, ಒಸಡು ಊದಿಕೊಳ್ಳುವಂಥದ್ದು, ಒಸಡಿನಲ್ಲಿ ರಕ್ತ ಒಸರುವಂಥದ್ದು ಖಂಡಿತವಾಗಿ ಕಂಡುಬರ್ತದೆ. ಅದರ ಜೊತೆಗೆ ಲೋಕಲ್ ಇನ್ಫ್ಲಮೇಷನ್ ಜಾಸ್ತಿ ಇದ್ದರೆ, ಹಲ್ಲು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ, ಹಲ್ಲಿನ ಸುತ್ತ ಪಾಚಿ ಬೆಳೆಯುವಂಥದ್ದು, ಕ್ಯಾಲ್ಯುಕ್ಲಸ್ ಇದ್ದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿಯಾಗಿ ಬಾಯಿ ವಾಸನೆ ಬರುವಂಥದ್ದು, ಮತ್ತು ಒಸಡುಗಳು ಓವರ್ ಗ್ರೋ ಆಗುವುದು. ಅದನ್ನು ನಾವು ಪ್ರೆಗ್ನೆನ್ಸಿ ಯುಪಿಲಿಸ್ ಅಂತ ಹೇಳ್ತೇವೆ, ಗೆಡ್ಡೆ ಬೆಳೆಯುವಂಥದ್ದು. ಈ ಸಂದರ್ಭದಲ್ಲಿ ಪ್ರತ್ಯೇಕವಾದಂಥ ಹಲ್ಲಿನ ಚಿಕಿತ್ಸೆಗೆ ಒಳಗಾಗಬೇಕು. ಖಂಡಿತವಾಗಿಯೂ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕಾಗತ್ತೆ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮಾನಸಿಕವಾಗಿ ಪ್ರಿಪೇರ್ ಆಗೋರ ಜೊತೆಗೆ ಅವರು ದಂತವೈದ್ಯರ ಬಳಿ ಬಂದು ಯಾವ್ಯಾವ ಪ್ರಿಕಾಷನ್ಸ್ ನಾವು ಅವರಿಗೆ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿ ಬಾಯಿಯನ್ನು ಶುಚಿಯಾಗಿ ಇಡಲಿಕ್ಕೆ ಇದು ಕೊಡ್ತೇವೆ. ಮತ್ತು ಯಾವುದೇ ರೀತಿಯ ಇವನ್ ಸ್ಮಾಲ್ ಸ್ಟಿಮ್ಯುಲಸ್, ಹಲ್ಲು ಕ್ಲೀನ್ ಇಲ್ಲ ಅಂತೇಳಿ ಆದರೆ ಅದರಿಂದ ಈ ಜಿಂಜಾಯುವ ಓವರ್ಗ್ರೋತ್ ಆಗಿ ಅದೇ ಪ್ರೆಗ್ನೆನ್ಸಿ ಇಪ್ಯುಲಿಸ್ ಅಂತ ನಾವೇನು ಹೇಳ್ತೇವೆ, ಒಸಡಿನಲ್ಲಿ ಗೆಡ್ಡೆ ಬೆರೆಯುವ ಸಾಧ್ಯತೆಯೂ ಇದೆ. ಅದನ್ನು ಕ್ರಮೇಣ ಡೆಲಿವರಿ ಆದ ನಂತರ ನಾವು ಅದನ್ನು ಸರ್ಜರಿ ಮಾಡಿ ತೆಗೆಯುವಂಥದ್ದು. ಅಂದರೆ ಗರ್ಭಿಣಿ ಹೆಂಗಸರು ಬಹಳ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಖಂಡಿತವಾಗಿ 100%. ನಾವು ನಾರ್ಮಲ್ ಮನುಷ್ಯರಿಗಿಂತ 10 ಪಟ್ಟು ಜಾಸ್ತಿ ಜಾಗ್ರತೆ ಗರ್ಭಿಣಿಯರಲ್ಲಿ ಇರಬೇಕಾಗತ್ತೆ. ಯಾಕೆಂದರೆ ಬಾಯಿನಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಅವಕಾಶಕ್ಕಾಗಿ ಕಾಯ್ತಾ ಇರ್ತದೆ. ಪ್ರೆಗ್ನೆನ್ಸಿ ಡಯಾಬಿಟಿಸ್ ಇದ್ದರೆ ಖಂಡಿತವಾಗಿ ಮತ್ತಷ್ಟು ಬ್ಯಾಕ್ಟೀರಿಯಾಗಳ ಸಂಖ್ಯೆ ವೃದ್ಧಿಸ್ತದೆ. ಪ್ಲಸ್ ಲೋಕಲ್ ಎನ್ವೈರನ್ಮೆಂಟ್ ಅವರಿಗೆ ರಿಪ್ರೊಡ್ಯೂಸ್ ಮಾಡೋಕ್ಕೆ ಪೂರಕವಾಗಿರ್ತದೆ. ಹಾಗಿರುವಾಗ ಎಡಿಷನಲ್ ಎಕ್ಸ್ಟ್ರಾ ಕೇರ್ ನಾವು ತೆಗೆದುಕೊಳ್ಳುವಂಥದ್ದು. ಹಾಗೆ ಮಾಡಿದ್ರಲ್ಲಿ ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು, ಬರುವಂಥ ತೊಂದರೆಗಳನ್ನು ಕಡಿಮೆ ಮಾಡುವಂಥದ್ದು. ಹಾರ್ಮೋನಲ್ ಲೆವೆಲ್ ನಾರ್ಮಲ್ ಆದ ಕೂಡಲೇ ಎಲ್ಲ ತೊಂದರೆಗಳು ಕಡಿಮೆ ಆಗ್ತದೆ. ಡೆಲಿವರಿ ಆದ ಬಳಿಕ ಹಾರ್ಮೋನ್ಗಳ ಸಂಖ್ಯೆ ಕಡಿಮೆ ಆಗ್ತದೆ, ಏರಿಳಿತ ಆದಾಗೆ ತೊಂದರೆಗಳು ಆಗುವಂಥದ್ದು. ಇದು ಬರೀ ಗರ್ಭಿಣಿ ಹೆಂಗಸರಲ್ಲೂ ಅಲ್ಲ, ಈಗ ಈ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ತಿಂಗಳು ಮೆನ್ಸ್ಟ್ರುವಲ್ ಸೈಕಲ್ ಅಂತ ಏನಿರ್ತದೆ, ಆ ಸಮಯದಲ್ಲೂ ಅಷ್ಟೇ ಜಿಂಜಾವ ತುಂಬ ಇನ್ಫ್ಲೇಮ್ಡ್ ಆಗಿರ್ತದೆ, ಒಸಡುಗಳಲ್ಲಿ ರಕ್ತ ಒಸರುವಂಥ ಸಾಧ್ಯತೆಗಳು ಇರ್ತದೆ. ಅವರಿಗೆ ಈ ಸ್ಟಾರ್ಟಿಂಗ್ ಈಗ ಹದಿಹರೆಯದಲ್ಲಿ
ನೆರೆಯುವ ಸಂದರ್ಭಗಳಲ್ಲಿ ಒಸಡುಗಳಲ್ಲಿ ನಾವು ಚೇಂಜಸನ್ನು ಕಾಣ್ತೇವೆ. ಅವ್ರು ಬರ್ತಾರೆ ಆ ಸಮಯದಲ್ಲಿ. ಈ ಮಕ್ಕಳು ದೊಡ್ಡವರಾಗುವಾಗ ಹುಡುಗಿಯರು ಒಸಡಲ್ಲಿ ರಕ್ತ ಬರುವಂಥದ್ದು, ತೊಂದರೆಗಳಾಗುವಂಥದ್ದು ತಾಯಂದಿರು ಕರ್ಕೊಂಬರ್ತಾರೆ. ನಾವು ಅವರಿಗೆ ಕೂರಿಸಿ ತಿಳಿ ಹೇಳ್ತೇವೆ, ನೋಡಿ ಅದು ದೇಹದಲ್ಲಿ ಆಗುವಂಥ ಒಂದು ಪ್ರಕೃತಿಯ ನಿಯಮ, ಅದರಲ್ಲಿ ಆಗುವಂಥ ಚೇಂಜಸ್ಸು ಇದು ಸಾಮಾನ್ಯ ಅಂತ ಹೇಳಿ ನಾವು ಅವರಿಗೆ ಏನು ಮಾಡ್ತೀವಿ, ಓರಲ್ ಹೈಜೀನ್ ಪ್ರಾಕ್ಟೀಸ್ ಅಂತ ಏನು ಹೇಳ್ತೀವಿ, ಹಲ್ಲನ್ನು ಶುಚಿಯಾಗಿ ಇಟ್ಕೊಳ್ಳಿಕ್ಕೆ ಹೆಚ್ಚು ಪೂರಕವಾದಂಥ ವಾತಾವರಣ ಕಲ್ಪಿಸಿ ಅಂತ ಹೇಳಿ ನಾವು ಅವರಿಗೆ ಗೈಡ್ ಮಾಡುವಂಥದ್ದು. ಕೊನೆಯದಾಗಿ ಡಾಕ್ಟ್ರೇ, ಈ ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಹೃದಯ ನೋವು ಅಥವಾ ಹೃದಯಾಘಾತ ಇಂಥದ್ದೆಲ್ಲ ಬಂದಾಗ ಹಲ್ಲಿನಿಂದ ಏನು ಗೊತ್ತಾಗ್ತದ ಅಥವಾ ಹಲ್ಲಿಗೆ ಕೂಡ ಏನಾದರೂ ಎವಿಡೆನ್ಸ್, ಇದು ಎವಿಡೆನ್ಸ್ನಲ್ಲಿ ಪ್ರೂವ್ ಆಗಿದೆ. ಏನಂದರೆ ಹಲ್ಲಿನ ಒಸಡಿನ ಆರೋಗ್ಯ ಚೆನ್ನಾಗಿಲ್ಲ, ಹಲ್ಲಿನ ಸುತ್ತ ಪಾಚಿ ಕಟ್ಟಿದೆ ಅಂತ ಹೇಳಿ ಆದರೆ ಅಂಥವರಿಗೆ 50% ಜಾಸ್ತಿ ಹೃದಯಾಘಾತ ಆಗುವ ಸಾಧ್ಯತೆ ಇದೆ ಅಂತೇಳಿ ಇದು ಲ್ಯಾನ್ಸೆಟ್ ಅಂತ ಹೇಳುವ ಬ್ರಿಟಿಷ್ ಒಂದು ಜರ್ನಲಲ್ಲಿ ಪಬ್ಲಿಷ್ ಆಗಿದೆ. ಸೊ ನೀವು ನಿಮ್ಮ ಬಾಯಿಯನ್ನು ಶುಚಿಯಾಗಿ ಇಟ್ಕೊಂಡಿಲ್ಲ ಅಂತೇಳಿ ಆದರೆ ನಿಮ್ಮ ಬಾಯಿನಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಪಾಚಿಗಟ್ಟಿಕೊಂಡು ಕೂತಿದ್ರೆ ನಿಮಗೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ. ಇದು ನಾನು ಎವಿಡೆನ್ಸ್ ಇದೆ, ಅದರ ಮುಖಾಂತರ ನಾನು ಹೇಳುವಂಥದ್ದು. ಆದ ಕಾರಣ ನಾನು ಹೇಳೋದಿಷ್ಟೇ ವೀಕ್ಷಕರಿಗೆ, ದಯವಿಟ್ಟು ನಿಮ್ಮ ಹಲ್ಲನ್ನು ಶುಚಿಯಾಗಿ ಇಟ್ಕೊಳ್ಳಿ. ನಿಮ್ಮ ಹಲ್ಲು ಹೃದಯಕ್ಕೂ ಖಂಡಿತ ಸಂಬಂಧ ಇದೆ. ಏನು ಸ್ಟಡಿ ಮಾಡಿದ್ದಾರೆ ಅಂದರೆ, ಬಾಯಿಯ ಸ್ವಚ್ಛತೆ ಇಲ್ಲದಿರುವಂತಹ ರೋಗಿಗಳಿಗೆ ಪ್ರೋಗ್ರೆಸಿವ್ ಇದು ಸ್ಟಡಿ ಮಾಡಿ ನೋಡಿದ್ದಾರೆ, ಅವರಿಗೆ ಹೃದಯಾಘಾತ ಮುಂದೆ ಆಗಿದೆ ಅನ್ನೋದು ಪ್ರೂವ್ ಆಗಿದೆ. ಸೊ ನಿಮ್ಮ ಬಾಯಿಯ ಶುಚಿತ್ವವನ್ನು ನೀವು ಖಂಡಿತವಾಗಿ ಚೆನ್ನಾಗಿ ಇಟ್ಕೊಂಡ್ರೆ ನಿಮಗೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಖಂಡಿತವಾಗಿಯೂ ಕಡಿಮೆ ಆಗ್ತದೆ. ಎಲ್ಲಿನ ಹಲ್ಲು ಎಲ್ಲಿನ ಹೃದಯ ಖಂಡಿತವಾಗಿ. ಯಾಕೆಂದರೆ ಈ ಬ್ಯಾಕ್ಟೀರಿಯಾಗಳು ಇದರ ಮುಖಾಂತರ ಹೋಗಿ ರಕ್ತದ ಮುಖಾಂತರ ಹೋಗಿ ನಮ್ಮ ಹೃದಯದ ವಾಲ್ವುಗಳ ಸುತ್ತ ಪಾಚಿ ಕಟ್ಟಿಕೊಂಡು ಅಲ್ಲೂ ಸಹ ತೊಂದರೆಗಳು ಉಂಟು ಮಾಡುವ ಸಾಧ್ಯತೆಗಳು ಇದೆ. ಇನ್ನೊಂದು, ಹೃದಯಾಘಾತ ಆದ ಬಳಿಕ ಕೆಲವೊಂದು ಔಷಧಿಗಳನ್ನು ವೈದ್ಯರು ಕೊಡ್ತಾರೆ. ಸಿಂಪಲ್ ಆಸ್ಪಿರಿನ್ ಅಂತ ಹೇಳ್ತೇವೆ ನಾವು. ಹಿಂದಿನ ಕಾಲದಲ್ಲಿ ಅದನ್ನು ನೋವು ನಿವಾರಕವಾಗಿ ಯೂಸ್ ಮಾಡ್ತಾ ಇದ್ರು. ಈಗ ಅದನ್ನು ನೋವು ನಿವಾರಕವಾಗಿ ಔಷಧಿಯಾಗಿ ಮಾಡಲ್ಲ. ಅದು ಏನು ಮಾಡ್ತದೆ ಅಂತೇಳಿ ರಕ್ತನಾಳಗಳಲ್ಲಿ, ಹೃದಯದ ರಕ್ತನಾಳಗಳಲ್ಲಿ ಇದು ರಕ್ತ ಸರಾಗವಾಗಿ ಹರಿಲಿಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಸ್ತದೆ. ಹೆಚ್ಚಿನ ಎಲ್ಲ ಹೃದಯಾಘಾತ ಅಥವಾ ಸ್ಟ್ರೋಕ್ ಆದ ರೋಗಿಗಳಿಗೆ ಈ ಆಸ್ಪಿರಿನ್ ಅನ್ನೋ ಮಾತ್ರೆಯನ್ನು ಕೊಟ್ಟಿರ್ತಾರೆ. ಯಾಕೆಂದರೆ ಪುನಃ ಬ್ಲಾಕ್ ಆಗಬಾರ್ದು, ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅನ್ನುವ. ಈಗ ಬೇಬಿ ಆಸ್ಪಿರಿನ್ ಅಂತ ಇದೆ, ಫಾರಿನ್ ಕಂಟ್ರೀಸ್ಗಳಲ್ಲಿ ತಗೊಂಡ್ರೆ 40 ವರ್ಷ ದಾಟಿದ ಎಲ್ಲ ವ್ಯಕ್ತಿಗಳಿಗೂ ಈ ಬೇಬಿ ಆಸ್ಪಿರಿನ್ ಕೊಡ್ತಾರೆ. ಯಾಕೆಂದರೆ ಹೃದಯಾಘಾತ ಆಗಬಾರ್ದು ಅಂತೇಳಿ. ಅಂತಹ ರೋಗಿಗಳಿಗೆ ಆಸ್ಪಿರಿನ್ ತಗೊಳ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ಹಲ್ಲು ಕಿತ್ತರೆ ರಕ್ತ ಕಟ್ಟುವುದಿಲ್ಲ, ಹೆಪ್ಪುಗಟ್ಟುವುದಿಲ್ಲ. ಯಾಕೆಂದರೆ ಅವು ಪ್ಲೇಟ್ಲೆಟ್ ಅಂತ ಹೇಳುವ ಒಂದು ರಕ್ತ ಹೆಪ್ಪುಗಟ್ಟುವ ಒಂದು ಕಣಗಳ ಮೇಲೆ ಆ್ಯಕ್ಟ್ ಮಾಡುತ್ತೆ. ಸೊ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆದವರಿಗೆ, ಸ್ಟ್ರೋಕ್ ಆದವರಿಗೆ, ಪ್ಲೇಟ್ಲೆಟ್ ತಗೊಳ್ತಾ ಇದ್ದವರಿಗೆ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಕಡಿಮೆ. ನಾವು ಅವರನ್ನು ವೈದ್ಯರ ಬಳಿ ಕಳಿಸಿ, ಹೃದಯ ತಜ್ಞರ ಬಳಿ ಕಳಿಸಿ ನಾವು ಅವರ ಸಲಹೆ ತೆಕ್ಕೊಂಡು ಹಲ್ಲು ಕೀಳದೆ ಅದನ್ನು ಸ್ಟಾಪ್ ಮಾಡಿ, ಅದರ ಜೊತೆಗೆ ಬ್ಲಡ್ ಥಿನ್ನಿಂಗ್ ಏಜೆಂಟ್ ಕ್ಲೋಪಡೋಗ್ರಿಲ್ ಅಂತ ಇನ್ನೊಂದು ಔಷಧಿನೂ ಇದೆ. ಅದು ಏನು ಮಾಡ್ತದೆ ಅಂದರೆ, ರಕ್ತದ ವಿಸ್ಕಾಸಿಟಿ ಜಾಸ್ತಿ ಆದಾಗೆ ಸರಾಗವಾಗಿ ಮೂವ್ ಆಗೋದಿಲ್ಲ, ಬ್ಲಡ್ಡನ್ನು ಥಿನ್ ಮಾಡುತ್ತೆ. ತೆಳ್ಳಗೆ ಮಾಡಿದಾಗ ಸರಿಯಾದ ಮೂವ್ಮೆಂಟ್ ಆಗುತ್ತೆ. ಸೊ ರಕ್ತನಾಳಗಳಲ್ಲಿ, ಹೃದಯದ ರಕ್ತನಾಳಗಳಲ್ಲಿ ಸರಿಯಾಗಿ ರಕ್ತ ಚಲನೆ ಆಗಲಿಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಸಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ತದೆ. ಸೊ ಹೃದಯಾಘಾತ ಆಗಿರುವ ಪೇಷಂಟ್ಗಳಲ್ಲಿ, ಸ್ಟ್ರೋಕ್ ಇರುವ ಪೇಷಂಟ್ಗಳಲ್ಲಿ ಯಾವುದಾದ್ರೂ ಔಷಧಿ ತಗೊಳ್ತಾ ಇದ್ದರೆ, ಈ ರೀತಿ ಔಷಧಿ ತಗೊಳ್ತಾ ಇದ್ದರೆ ಹೃದಯ ತಜ್ಞರ ಸಲಹೆ ತೆಕ್ಕೊಂಡು ಅವರ ಆದೇಶದ ಮೇರೆಗೆ, ಅವರ ಸಲಹೆ ಮೇರೆಗೆ ನಾವು ಹಲ್ಲಿನ ಚಿಕಿತ್ಸೆ ಮಾಡುವಂಥದ್ದು. ಹಲ್ಲು ಕೀಳುವಾಗ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸತಕ್ಕದ್ದು, ಇಲ್ಲವಾದರೆ ಅಧಿಕ ರಕ್ತಸ್ರಾವವಾಗಿ ಮತ್ತಷ್ಟು ತೊಂದರೆಗಳಿಗೆ ಕಾರಣವಾಗಬಹುದು. ಎಸ್, ಮಧುಮೇಹದಿಂದ ಹೃದಯಾಘಾತದವರೆಗೂ ಕೂಡ ಬೇರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಹಲ್ಲಿಗೂ ಬರುವಂಥ ಕಾಯಿಲೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರೆ ಡಾಕ್ಟ್ರೇ, ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವೈದ್ಯರೊಂದಿಗಿನ ಸಂವಾದ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.